2024ರ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿಯಾಗುವಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಎಐಸಿಸಿ ಸದಸ್ಯ ಸುಬ್ರಹ್ಮಣ್ಯ ಶ್ರೀಕಂಠೇಗೌಡ ಅಭಿಮತ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿಯವರು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತ ಐಕ್ಯತಾ ಯಾತ್ರೆಯಲ್ಲಿ ಪಾದಯಾತ್ರೆ ಮೂಲಕ ಸಂಚರಿಸಿರುವುದು ನಮ್ಮೆಲ್ಲರ ಪುಣ್ಯ. ಬೃಹತ್ ಪಾದಯಾತ್ರೆಯನ್ನು ಮಾಡಿರುವವರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರನ್ನು ಬಿಟ್ಟರೆ ರಾಹುಲ್ ಗಾಂಧಿಯವರು ಅತಿ ಹೆಚ್ಚು ಕಿಲೋಮೀಟರ್ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರು ರಾಷ್ಟ್ರದ ಪ್ರಧಾನಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಬಡಗರಹಳ್ಳಿ ರಂಗಸ್ವಾಮಿ, ಕರುನಾಡ ವಿಜಯ ಸೇನೆ ಸಂಘಟನೆಯ ತಾಲೂಕು ಅಧ್ಯಕ್ಷ ಸುರೇಶ್, ಕಾಂಗ್ರೆಸ್ ಕಿಸಾನ್ ಸಂಘದ ಸ್ವರ್ಣ ಕುಮಾರ್, ಮಹೇಶ್, ತಮ್ಮಣ್ಣಗೌಡ, ಕೀರ್ತಿರಾಜ್, ಮುದ್ದಣ್ಣ, ಶ್ರೀನಿವಾಸ್ ಮುಂತಾದವರು ಹಾಜರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ತಾಲೂಕಿನ ಎಲ್ಲ ನಮ್ಮ ಸದಸ್ಯರಿಗೆಲ್ಲ ಈ ಒಂದು ಶುಭ ದಿನದಿಂದ ದೀಪಾವಳಿಯ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಆ ದೇವರುಗಳು ಒಳ್ಳೆ ಆರೋಗ್ಯ, ಆಯುಷ್, ಐಶ್ವರ್ಯ, ಸಂತೋಷ ಕೊಡಲಿ ಅಂತ ಈ ಸಮಯದಲ್ಲಿ ಆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮತ್ತು ಏನು ಈ ಥರ ಒಂದು 20 ಡೇಸ್ ಆಯಿತು ನಾವು ಜೋಡೋ ಕಾರ್ಯಕ್ರಮ ಮುಗಿಸಿ ಅದೊಂದು ಸಕ್ಸಸ್ಫುಲ್ ಆಗಿ ಒಂದು ಜೋಡೋ ಕಾರ್ಯಕ್ರಮವನ್ನು ಮಾಡಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ತಾಲೂಕಿಗೆ ಹೆಜ್ಜೆ ಇಟ್ಟು, ಈ ಮಣ್ಣಿಗೆ ಹೆಜ್ಜೆ ಇಟ್ಟು ನಮಗೆ ಎಲ್ಲ ಒಂದು ಧೈರ್ಯವನ್ನು ತುಂಬಿ ಹೋಗಿಯವರು ಮತ್ತು ಇದೇ ರಾಜ್ಯದ ನಮ್ಮ ಭಾರತದ ಎಐಸಿಸಿ ಅಧ್ಯಕ್ಷರಾಗಿ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಆಯ್ಕೆ ಆಗಿದ್ದಾರೆ. ಈ ರಾಜ್ಯದಿಂದ ಆಯ್ಕೆ ಆಗಿರೋದ್ರಿಂದ ನಮ್ಮ ಎಲ್ಲರ ಅದೃಷ್ಟ, ನಮಗೆ ಒಂದು ಧೈರ್ಯ ತುಂಬುವಂಥ ಕಾರ್ಯ ಆಗಲಿ ನಮ್ಮ ಅದೃಷ್ಟದ ಒಂದು ಈ ಸಮಯದಲ್ಲಿ ನಾನು ಭಾವಿಸ್ತಾ ಇದ್ದೀನಿ. ಅವರಿಗೆ ಆ ಪ್ರೆಸಿಡೆಂಟ್ ಉದ್ಯೋಗ ಸಿಕ್ಕಿರೋದಕ್ಕೆ ನಾವೆಲ್ಲ ಶುಭಾಶಯವನ್ನು ಕೊಡ್ತೇವೆ ತಾಲೂಕು ಪರವಾಗಿ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ತಾಲೂಕಿಗೆ ಹೆಜ್ಜೆ ಇಟ್ಟ ಸಮಯದಲ್ಲಿ ಈ ಎಐಸಿಸಿ ಅಧ್ಯಕ್ಷ ಸ್ಥಾನ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಿಕ್ಕಿರೋದು ನಮಗೆಲ್ಲ ಒಂದು ತುಂಬ ಬಲತರ ಕೊಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ 2024ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗೋದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅನ್ನೋದು ಈ ಸಮಯದಲ್ಲಿ ಹೋಗ್ತಾ ಇದ್ದೀನಿ. ಈ ತಾಲೂಕಿನ ಜನತೆ ಮತ್ತು ರಾಜ್ಯದ ಜನತೆ ಈ ಭಾರತ್ ಜೋಡೋ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಾಥ್ ಕೊಟ್ಟು, ಅದು ತುರುವೇಕೆರೆ ತಾಲೂಕಲ್ಲಿ ಸುಮಾರು ಡಿಸ್ಟಿಕ್ಕಿಂದ ಜನ ಬಂದಿದ್ದರು. ಅವರೆಲ್ಲ ಬಂದು ನಮಗೆ ಸಪೋರ್ಟ್ ಕೊಟ್ಟು ಧೈರ್ಯ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲೂ ಈ ಭಾರತ್ ಜೋಡೋ ಯಾತ್ರೆ ಬಂದು ಕನ್ಯಾಕುಮಾರಿ ಮುಗಿಯುವಟ್ಟಿಗೆ ಎಲ್ಲ ನಮ್ಮ ಭಾರತ ದೇಶನೇ ಒಂದು ಕಾಂಗ್ರೆಸ್ ಮಯ ಆಗ್ತದೆ ಅನ್ನೋದು ಈ ಸಮಯದಲ್ಲಿ ಇಷ್ಟಪಡ್ತೀನಿ.